ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಕರ್ತರಾದ ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಪಿತದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ, ನಿಮ್ಮೊಡನೆಯೂ ಇರಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮಿತ್ರರೇ, ವಚನಾಮೃತ ಪ್ರಾರ್ಥನಾ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಒಂದುಗೂಡಿದ್ದೇವೆ. ನಾವು ಒಂದುಗೂಡಿದಾಗ ದೇವರೇ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಾಗಿದ್ದಾರೆ. ದೇವರ ಉಪಸ್ಥಿತಿಯಲ್ಲಿ ಇದು ಒಂದು ಸುದಿನ ಹಾಗೂ ಆಶೀರ್ವಾದದ ಸಮಯ. ನಾವು ಒಂದು ಗೀತೆಯನ್ನು ಹಾಡುತ್ತಾ ಈ ಪ್ರಾರ್ಥನಾ ಸಮಯವನ್ನು ಆರಂಭಿಸೋಣ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನ ಅವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡು ಹೋಗುವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ, ನಿನ್ನ ಕಾಯುವ ಕುರುಬನವ. ಹೌದು ತಂದೆಯಾದ ದೇವರೇ, ನೀವು ನಮ್ಮನ್ನು ಕಾಯುವ ಕುರುಬರಾಗಿದ್ದೀರಿ. ನೀವು ನಮ್ಮನ್ನು ಕಾಯುತ್ತೀರಿ, ನೀವು ನನ್ನನ್ನು ಕಾಪಾಡ್ತೀರಿ, ನೀವು ನಮ್ಮನ್ನು ಆಶೀರ್ವದಿಸ್ತೀರಿ, ನೀವು ನಮ್ಮ ಕರಗಳನ್ನು ಹಿಡಿದು ನಡೆಸ್ತೀರಿ. ಈ ವಚನಾಮೃತ ಪ್ರಾರ್ಥನಾ ಕಾರ್ಯಕ್ರಮದ ಮುಖಾಂತರ ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದೀರಿ ಹಾಗೂ ನಮ್ಮೆಲ್ಲರನ್ನು ನೀವು ಆಶೀರ್ವದಿಸ್ತಿದ್ದೀರಿ. ನಿಮ್ಮ ಆಶೀರ್ವಾದದಲ್ಲಿ ನಮ್ಮ ಎಲ್ಲ ರೋಗಿಗಳನ್ನು ಗುಣ ಮಾಡಿರಿ. ಕೆಲವರು ಸಹಿಸಲಾರದಂತಹ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ತಂದೆಯಾದ ದೇವರೇ, ಅವರ ನೋವನ್ನು ಹೋಗಲಾಡಿಸಿರಿ, ಅವರನ್ನು ಗುಣ ಮಾಡಿರಿ, ಅವರಿಗೆ ಸ್ವಸ್ಥನೆ ಒದಗಿಸಿರಿ. ಕ್ಯಾನ್ಸರ್ ರೋಗದಿಂದ, ಹೃದಯದ ಕಾಯಿಲೆಯಿಂದ, ಕರುಳಿನ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್, ಪೈಲ್ಸ್ ರೋಗದಿಂದ, ಕಾಲನ್ ಕ್ಯಾನ್ಸರಿಂದ ನರಳುತ್ತಿದ್ದಾರೆ. ಇನ್ನು ನಮ್ಮ ಸಹೋದರಿಯರು ಎಷ್ಟೋ ಮಂದಿಗೆ ಫೈಬ್ರಾಯ್ಡ್ಸ್, ಮಾಸಿಕ ಸ್ರಾವ ಸರಿಯಾಗಿ ಆಗೋದಿಲ್ಲ, ಅದರಿಂದ ಅವರ ಮನೋಸ್ಥಿತಿಯಲ್ಲಿ ಕೂಡ ಏರುಪೇರಾಗ್ತದೆ. ಅವರು ಬಹಳ ದುಃಖಿತರಾಗಿದ್ದಾರೆ. ನಮ್ಮ ಸಹೋದರಿಯನ್ನೆಲ್ಲರನ್ನು ಗುಣ ಮಾಡಿರಿ. ಇನ್ನು ಕೆಲವರು ಬ್ರೆಸ್ಟ್ ಕ್ಯಾನ್ಸರ್, ಯೂತ್ರಸ್ ಕ್ಯಾನ್ಸರಿಂದ ನರಳುತ್ತಿದ್ದಾರೆ, ಅವರನ್ನು ಗುಣ ಮಾಡಿರಿ. ತಂದೆಯಾದ ದೇವರೇ, ಮೊಣಕಾಲು ನೋವಿನಿಂದ ಮೊಣಕಾಲು ಉರ್ಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ನಡೆಯಲಿಕ್ಕೆ ಆಗೋದಿಲ್ಲ, ಅವರನ್ನು ಗುಣ ಮಾಡಿರಿ. ಇನ್ನು ಕೆಲವರಿಗೆ ನಡೆಯಲಿಕ್ಕೆ ಆಗೋದಿಲ್ಲ, ಬೆನ್ನು ನೋವು, ಸ್ಲಿಪ್ ಡಿಸ್ಕ್ ಆಗಿದೆ ಹಾಗೂ ವೇಸ್ಟ್ ಪೇಯ್ನ್ ಇದೆ. ಆ ವೇಸ್ಟ್ ಪೇಯ್ನಿಂದ, ಎಲುಬುಗಳ ನೋವಿನಿಂದ, ಅರ್ಥ್ರೈಟಿಸ್ ರೋಗದಿಂದ, ಸ್ಪಾಂಡಿಲೈಟಿಸ್ ಅವ್ರ ಕುತ್ತಿಗೆ ನೋವಿನಿಂದ ಗುಣ ಮಾಡಿರಿ. ಎಷ್ಟೋ ಮಂದಿಗೆ ವರ್ಟಿಗೋ ಸಮಸ್ಯೆ ಇದೆ, ಕಣ್ಣುಗಳ ದೃಷ್ಟಿ ಕಡಿಮೆ ಆಗಿದೆ. ಇನ್ನು ಕೆಲವರಿಗೆ ಮಾನಸಿಕವಾದ ರೋಗದಿಂದ ನರಳುತ್ತಿದ್ದಾರೆ.
ಪ್ರಭು ಯೇಸು ಕ್ರಿಸ್ತರಲ್ಲಿ ಎಲ್ಲರನ್ನು ಗುಣ ಮಾಡಿರಿ. ಕೆಲಸ ಇಲ್ಲದವರಿಗೆ ಒಳ್ಳೆಯ ಕೆಲಸ, ಆರ್ಥಿಕವಾದ ಆಶೀರ್ವಾದವನ್ನು ನಮ್ಮ ಹೊಲಗಳ ಮೇಲೆ, ಬೆಳೆಗಳ ಮೇಲೆ, ನಮ್ಮ ವ್ಯಾಪಾರ ವಹಿವಾಟಿನ ಹಾಗೂ ಫ್ಯಾಕ್ಟ್ರಿಗಳ, ಇಂಡಸ್ಟ್ರಿಗಳ ಮೇಲೆ ನೀವು ಸುರಿಸಿರಿ ತಂದೆಯಾದ ದೇವರೇ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಶುಭ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳನ್ನು ಇವತ್ತು ಧ್ಯಾನಿಸೋಣ. ಆದಿಕಾಂಡದಲ್ಲಿ 1ನೇ ಅಧ್ಯಾಯ 28ನೇ ವಚನ. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 1 ವರ್ಸ್ 28. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ಸಾರಿ ನಾನು ಓದುತ್ತೇನೆ. 1ನೇ ಅಧ್ಯಾಯ 28ನೇ ವಚನ. ದೇವರು ಮನುಷ್ಯರನ್ನು ಆಶೀರ್ವದಿಸಿದರು, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅಂದರೆ ಪ್ರಿಯರೇ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಒಳಗೆ ಒಂದು ವಿಶೇಷವಾದ ಹಂಬಲ ಇರ್ತದೆ. ಏನೆಂದು? ನಾವು ಬೆಳೆಯಬೇಕು. ಯಾವ ರೀತಿಯಲ್ಲಿ ಬೆಳೆಯಬೇಕು? ನಮ್ಮ ಮನಸ್ಸಿನಲ್ಲಿ ಬೆಳೆಯಬೇಕು. ಹೊಸ ವಿದ್ಯೆಯನ್ನು ಸಂಪಾದಿಸಬೇಕು, ಹೆಚ್ಚು ಹೆಚ್ಚು ಡಿಗ್ರಿಗಳನ್ನು, ಪದವಿಗಳನ್ನು ನಾವು ಪಡೆಯಬೇಕು. ಗೊತ್ತಿಲ್ಲದ ಹೊಸ ಹೊಸ ವಿಷಯಗಳನ್ನು ಸೈನ್ಸ್, ವಿಜ್ಞಾನದಲ್ಲಿ ಅಥವಾ ಗಣಿತದಲ್ಲಿ ಅಥವಾ ಸಮಾಜಶಾಸ್ತ್ರದಲ್ಲಿ, ರಸಾಯನಶಾಸ್ತ್ರದಲ್ಲಿ, ವಿವಿಧ ಶಾಸ್ತ್ರಗಳಲ್ಲಿ ನಾವು ಹೊಸ ಹೊಸ ಜ್ಞಾನವನ್ನು ಪಡೆಯಬೇಕು. ಈ ಒಂದು ಹಂಬಲ ಇದೆ ನಮಗೆ. ನಾವು ಬೆಳೀಬೇಕು. ನಮ್ಮ ದೇಹದಲ್ಲಿ ಒಳ್ಳೆಯ ಆರೋಗ್ಯವಿರಬೇಕು, ಸರಿಯಾದ ಬಲ, ಶಕ್ತಿ ನಮಗಿರಬೇಕು, ಸ್ಟ್ರೆಂತ್ ನಮಗಿರಬೇಕು. ಮಾತ್ರವಲ್ಲ, ನಮಗೆ ಹೆಚ್ಚು ಹೆಚ್ಚು ಸಂಬಂಧಿಕರು ಬೇಕು, ಹೆಚ್ಚು ಹೆಚ್ಚು ಮಿತ್ರರು ಬೇಕು, ಗೆಳೆತನ ಬೇಕು, ನಮಗೆ ಹೆಚ್ಚು ಹೆಚ್ಚು ಮಂದಿಯ ಪರಿಚಯ ನಮಗೆ ಬೇಕು, ಹೆಚ್ಚು ಹೆಚ್ಚು ಮಂದಿಯ ಮೇಲೆ ಇನ್ಫ್ಲೂಯೆನ್ಸ್, ಪ್ರಭಾವ ನಮಗಿರಬೇಕು. ಅದು ಒಂದು ಹಂಬಲ. ಅದಕ್ಕಾಗಿ ಇಂಟರ್ನೆಟ್ನಲ್ಲಿ, ಫೇಸ್ಬುಕ್ನಲ್ಲಿ ಹೋಗಿ ಹೆಚ್ಚು ಹೆಚ್ಚು ಫ್ರೆಂಡ್ಸ್ಗಳನ್ನು ನಾವು ಮಾಡುತ್ತೇವೆ. ಅದು ಒಂದು ಹಂಬಲ. ಮಾತ್ರವಲ್ಲ, ಹೆಚ್ಚು ಹೆಚ್ಚು ಜಾಗ ನಮಗೆ ಬೇಕು, ಆಸ್ತಿ ನಮಗೆ ಬೇಕು. ನಾವು ವಿಸ್ತರಿಸಿಕೊಳ್ತೇವೆ ನಮ್ಮ ಆಸ್ತಿ ಪಾಸ್ತಿಗಳನ್ನು, ಹಣ ಹೆಚ್ಚು ಹೆಚ್ಚು ಮಾಡ್ತೇವೆ, ಹೆಚ್ಚು ಹೆಚ್ಚು ಬಂಗಾರ ಒಡವೆಗಳನ್ನು ನಮ್ಮದಾಗಿಸಿಕೊಳ್ಬೇಕೇವೆ. ಇದೆಲ್ಲವೂ ದೇವರು ನಮಗೆ ಕೊಟ್ಟಂತಹ ಆಶೀರ್ವಾದ. ನೀವು ಬೆಳೆಯಬೇಕು, ನೀವು ಅಭಿವೃದ್ಧಿ ಆಗಬೇಕು, ನೀವು ಹರಡಬೇಕು, ನೀವು ವಶಪಡಿಸಿಕೊಳ್ಬೇಕು, ನೀವು ದೊರೆತನ ಮಾಡಬೇಕು. ಎಷ್ಟೋ ಶಬ್ದಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ದೇವರ ವಾಕ್ಯ ಹೇಳ್ತದೆ ಜ್ಞಾನೋಕ್ತಗಳಲ್ಲಿ 20ನೇ ಅಧ್ಯಾಯ 27ನೇ ವಚನ. ಮನುಷ್ಯನ ಆತ್ಮ ಸರ್ವೇಶ್ವರನು ಕೊಟ್ಟ ದೀಪ, ಅಂತರಂಗವನ್ನೆಲ್ಲ ಶೋಧಿಸಬಲ್ಲದು ಅದರ ಪ್ರಕಾಶ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 27ನೇ ವಚನ. ಮನುಷ್ಯನ ಆತ್ಮ ಸರ್ವೇಶ್ವರನು ಕೊಟ್ಟಂತಹ ದೀಪ, ದೀಪ ಅಂದರೆ ಬೆಳಕು, ಇಸ್ ದ ಲೈಟ್. ಅಂತರಂಗವನ್ನೆಲ್ಲ ಶೋಧಿಸಬಲ್ಲದು ಅದರ ಪ್ರಕಾಶ. ನಾವು ಹೊರಗಿನಿಂದ ಬೆಳೆಯುವುದಕ್ಕಿಂತ ಹೆಚ್ಚು ನಮ್ಮ ಒಳಗೆ ದೇವರು ಕೊಟ್ಟಂತಹ ಪ್ರಕಾಶದಲ್ಲಿ, ದೈವ ಪ್ರಕಾಶದಲ್ಲಿ, ದೈವ ಬೆಳಕಿನಲ್ಲಿ ನಾವು ಬೆಳೆಯಬೇಕು. ಹೊರಗಿನಿಂದ ಬೆಳೆಯುವುದರಿಂದ ನಮಗೆ ನಿಜವಾದ ಸಂತೃಪ್ತಿ ಸಿಗುವುದಿಲ್ಲ. ಎಷ್ಟೋ ಮಂದಿ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗ್ತಾರೆ. ಯಾಕೆ? ಇನ್ನೂ ಯೌವನರಾಗಿ ಕಾಣಬೇಕು, ಇನ್ನೂ ಸುಂದರವಾಗಿ ಕಾಣಬೇಕು, ಇನ್ನೂ ಜನರು ನನ್ನನ್ನು ಪ್ರಶಂಸಿಸಬೇಕು, ನನ್ನ ಚಂದವನ್ನು, ನನ್ನ ಅಂದವನ್ನು. ಅದಕ್ಕಾಗಿ ಹೀರೋಯಿನ್ಗಳೆಲ್ಲ ಏನೆಲ್ಲ ಮಾಡ್ತಾರೆ ಅಲ್ವಾ? ನಮ್ಮ ಪೊಲಿಟಿಷಿಯನ್ಸ್ ಕೂಡ ಹೆಚ್ಚು ಹೆಚ್ಚು ಮಂದಿ ಅವರನ್ನು ಪ್ರಶಂಸಿಸಬೇಕು, ಅವರ ಸಭೆಗಳಲ್ಲಿ ಹೆಚ್ಚು ಹೆಚ್ಚು ಮಂದಿ ಬರಬೇಕು. ಕೆಲವರು ಹಣ ಕೊಟ್ಟು ಜನರು ಅವರ ಸಭೆಗಳಿಗೆ, ಸಮಾರಂಭಗಳಿಗೆ ಬರುವ ಹಾಗೆ ಕೂಡ ಮಾಡ್ತಿದ್ದಾರೆ. ಆದರೆ ಅದರಿಂದ ನಿಜವಾದ ಸಂತೃಪ್ತಿ ಸಿಗುವುದಿಲ್ಲ. ಅದರಿಂದ ನಾವು ನೋಡ್ತೇವೆ, ಬಹಳ ಸುಂದರವಾಗಿರುವಂತಹ, ಅಂದವಾಗಿರುವಂತಹ, ಬಹಳ ಫೇಮಸ್ ಆಗಿರುವಂತಹ ಈ ಹೀರೋಯಿನ್ಸ್ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ. ಎಂತಹ ದೊಡ್ಡ ಪೊಲಿಟಿಷಿಯನ್ಸ್, ಎಷ್ಟು ಆಸ್ತಿಪಾಸ್ತಿ ಇದ್ರೂ ಕೂಡ ಇನ್ನೂ ದೊಡ್ಡ ದೊಡ್ಡ ರೀತಿಯಲ್ಲಿ ಹಣ ಸಂಪಾದಿಸಲು ಪ್ರಯತ್ನಿಸಿ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡು ತಮ್ಮ ಹೆಸರುಗಳನ್ನೇ ಹಾಳು ಮಾಡಿಕೊಂಡು ಕೆಲವರು ಜೈಲಿನಲ್ಲಿದ್ದಾರೆ, ಅವರು ನಾಶವಾಗಿದ್ದಾರೆ ಅವನ ಜೀವನದಲ್ಲಿ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ನಿಜವಾಗಿ ಬೆಳೆಯಬೇಕು. ಫ್ರೂಟ್ಫುಲ್ನೆಸ್ ಆ್ಯಂಡ್ ಫೇತ್ಫುಲ್ನೆಸ್ ನಾನು ಹೇಳೋದು ಇಂಗ್ಲೀಷ್ನಲ್ಲಿ. ಫ್ರೂಟ್ಫುಲ್ನೆಸ್ ಆ್ಯಂಡ್ ಫೇತ್ಫುಲ್ನೆಸ್. ಫ್ರೂಟ್ಫುಲ್ನೆಸ್ ಅಂದರೆ ಪವಿತ್ರ ಪುಸ್ತಕ ಏನು ಹೇಳ್ತದೆ ಅದನ್ನು ಧ್ಯಾನಿಸೋಣ. ಅಂದರೆ ಹೆಚ್ಚು ಹೆಚ್ಚು ನಾವು ಫಲಭರಿತರಾಗಬೇಕು. ಇನ್ನು ಫೇತ್ಫುಲ್ನೆಸ್, ನಾವು ಹೆಚ್ಚು ಹೆಚ್ಚು ಪ್ರಾಮಾಣಿಕರಾಗಬೇಕು. ನಿಜವಾದ ನಮ್ಮ ಅಭಿವೃದ್ಧಿ, ನಿಜವಾದ ನಮ್ಮ ಬೆಳೆಯುವಿಕೆ ಈ ಎರಡು ವಿಷಯಗಳಲ್ಲಿ. ಫಲಭರಿತರಾಗುವುದು
ಹಾಗೂ ಪ್ರಾಮಾಣಿಕರಾಗುವುದು. ಗಲಾತಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22ನೇ ವಚನದಿಂದ ನಾವು ಓದ್ತೇವೆ. 22 ಹಾಗೂ 23ನೇ ವಚನಗಳು. ನಾವು ಯಾವ ರೀತಿಯಲ್ಲಿ ಬೆಳೀಬೇಕು? ಪವಿತ್ರಾತ್ಮರ ಫಲಗಳಲ್ಲಿ ನಾವು ಬೆಳೀಬೇಕು. ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸಸ್ 22 and 23. ಪವಿತ್ರಾತ್ಮರ ದತ್ತವಾದ ಸತ್ಫಲಗಳು ಯಾವುದೆಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ ಇಂಥವುಗಳೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ಇವುಗಳಲ್ಲಿ ನಾವು ಬೆಳೀಬೇಕು. ಪ್ರೀತಿಯಲ್ಲಿ, ಆನಂದದಲ್ಲಿ, ಶಾಂತಿ ಸಮಾಧಾನದಲ್ಲಿ, ಸಹನೆಯಲ್ಲಿ, ದಯೆಯಲ್ಲಿ, ಸದ್ಗುಣದಲ್ಲಿ, ಪ್ರಾಮಾಣಿಕತೆಯಲ್ಲಿ, ಸೌಜನ್ಯದಲ್ಲಿ ಹಾಗೂ ಸಂಯಮದಲ್ಲಿ ನಾವು ಬೆಳೀಬೇಕು. ಹಾಲೆಲೂಯಾ. ಅದಕ್ಕೆ ನಾವು ಪ್ರಾಮಾಣಿಕರಾಗಬೇಕು. ಹೆಚ್ಚು ಹೆಚ್ಚು ಅಂದರೆ ಆ ಪ್ರಾಮಾಣಿಕತೆಯಲ್ಲಿ, ದುಷ್ಟತನದಲ್ಲಿ ನಾವು ಏನಾಗಬೇಕು? ಕುಂದುತ್ತಾ ಕಡಿಮೆಯಾಗುತ್ತಾ ಹೋಗಬೇಕು. ಅದಕ್ಕಾಗಿ ಗಲಾತಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 19ರಿಂದ 21ನೇ ವಚನಗಳವರೆಗೆ ನಾವು ಓದುತ್ತೇವೆ. ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 19 to 21. ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು ತಿಳಿದೇ ಇವೆ. ಏನದು? ಹಾದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡಿಕತನ, ದುಂದಾವುತನ ಇತ್ಯಾದಿಗಳು. ಹಾಲೆಲೂಯ. ಇವುಗಳಲ್ಲಿ ನಾವು ಏನಾಗಬೇಕು? ಕಡಿಮೆ ಆಗಬೇಕು. ವ್ಯಭಿಚಾರ, ಹಾದರ, ಕುಡಿತತನ, ಕಳ್ಳತನ ಇವುಗಳಲ್ಲಿ ನಾವು ಕಡಿಮೆ ಆಗಬೇಕು. ಯಾಕೆ? ನಮ್ಮ ಒಳಗೆ ನಾವು ಯಾವ ರೀತಿಯಲ್ಲಿ ಬೆಳೀತೇವೆ ಅದೇ ನಮಗೆ ನಿತ್ಯ ಜೀವಕ್ಕೆ ನಮಗೆ ಸಹಕಾರಿಯಾಗುತ್ತದೆ. ಹೊರಗಿನಿಂದ ನಾವು ಎಷ್ಟು ಬೆಳೆದರೂ ಕೂಡ ಅದನ್ನು ನಾವು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ನಾವು ಒಳಗೆ ಬೆಳೀಬೇಕು. ಮತ್ತೆ ಬರೆದ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲೂ ಈ ರೀತಿಯಾಗಿ ನಮಗೆ ಸಲಹೆ ಕೊಡ್ತಾರೆ. ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 23. ನಿನ್ನ ಕಣ್ಣುಗಳೇ ಕೆಟ್ಟು ಹೋದರೆ ನಿನ್ನ ಇಡೀ ದೇಹವೇ ಕತ್ತಲೆಯಲ್ಲಿರ್ತದೆ. ಆದರೆ ನಿನ್ನ ಒಳಗಿರುವಂತಹ ಅಂತರಂಗದ ಪ್ರಕಾಶವೇ ಅಂಧಕಾರವಾಗಿ ಮಾರ್ಪಟ್ಟರೆ ಎಂತಹ ಭಯಂಕರವಾದ ಕತ್ತಲೆ ಅದಾಗುವುದು. ಒಂದು ವೇಳೆ ನಮಗೆ ಕಣ್ಣುಗಳು ಕಾಣಿಸದಿದ್ದರೆ ನಮಗೆ ಬೆಳಕನ್ನು ನೋಡಲು ಅಸಾಧ್ಯ. ಪ್ರಭು ಯೇಸು ಕ್ರಿಸ್ತರು ಮುಂದುವರಿಸಿ ಹೇಳ್ತಾರೆ, ಒಂದು ವೇಳೆ ನಿನ್ನ ಒಳಗಿರುವಂತಹ ಅಂತರಂಗದ ಬೆಳಕೆ ಕತ್ತಲೆ ಆಗಿದ್ದರೆ ಎಂತಹ ಭಯಂಕರವಾದ ಕತ್ತಲೆ ಅದಾಗುವುದು. ಅಂದರೆ ಪ್ರಿಯರೇ, ನಾವು ನಮ್ಮ ಅಂತರಂಗದಲ್ಲಿರುವಂತಹ ಬೆಳಕನ್ನು, ಪ್ರಕಾಶವನ್ನು ಹೆಚ್ಚು ಹೆಚ್ಚು ನಾವು ಬೆಳೆಸಬೇಕು. ಈ ದಿನಗಳಲ್ಲಿ ಒಬ್ಬ ಪ್ರಣೀತ್ ಎಂಬಂತಹ 26 ವರ್ಷದ ಯುವಕನನ್ನು ತಂದೆ ತಾಯಂದರು ಇಲ್ಲಿ ಕರೆತಂದರು ಕೌನ್ಸಿಲಿಂಗ್ಗಾಗಿ. ಅವಳು ಬಹಳ ಶ್ರೀಮಂತರು. ತಾಯಿ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಟರ್. ಅವಳಿಗೆ ಪ್ರತಿ ತಿಂಗಳು 1 ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ ಇದೆ ಬೆಂಗಳೂರಿನಲ್ಲಿ. ತಂದೆ ಎಸ್ಟೇಟ್ ಓನರ್. ಅವನು ಪ್ರತಿ ತಿಂಗಳು 2-3 ಲಕ್ಷ ಅಲ್ಲ 5 ಲಕ್ಷಕ್ಕಿಂತ ಹೆಚ್ಚು ಸಂಪಾದಿಸ್ತಾನೆ. 2 ಮಂದಿ ಮಕ್ಕಳು. ಒಬ್ಬನಾದರೂ ವಿದೇಶದಲ್ಲಿ ಒಳ್ಳೆಯದಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೊಬ್ಬನು ಇಲ್ಲಿ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದಾನೆ. ಮಾತ್ರವಲ್ಲ, ಹ್ಯೂಮನ್ ಟ್ರಾಫಿಕಿಂಗ್, ಹೆಂಗಸರ ವ್ಯಾಪಾರವನ್ನು ಮಾಡ್ತಾನೆ. 2-3 ಸಾರಿ ಅವನನ್ನು ಜೈಲಿನಲ್ಲಿ ಕೂಡ ಹಾಕಿದರು. ಕುಟುಂಬಕ್ಕೆ ಬಹಳ ಒಂದು ಅವಮರ್ಯಾದೆ ಆಯಿತು. ಆದರೂ ಕೂಡ ಅವನು ಬದಲಾಗಲಿಕ್ಕೆ ತಯಾರಿಲ್ಲ, ಕುಡಿಯುವುದಿಲ್ಲ. ಅವನಿಗೆ ಕೆಟ್ಟ ಹವ್ಯಾಸಗಳು ಅವನಲ್ಲಿ ಇಲ್ಲ. ಅದಕ್ಕಾಗಿ ಅವನು ಹೇಳ್ತಾನೆ, ಫಾದರ್, ನನಗೆ ಯಾವ ಕೆಟ್ಟ ಹವ್ಯಾಸಗಳು ನನ್ನಲ್ಲಿ ಇಲ್ಲ, ಆದರೆ ಕೇವಲ ಇಂತಹ ವ್ಯಾಪಾರವನ್ನು ನಾನು ಮಾಡ್ತೇನೆ, ಗ್ಯಾಮ್ಲಿಂಗನ್ನು ನಾನು ಮಾಡ್ತೇನೆ. ಯಾಕೆಂದರೆ ನಾನು ಕೂಡ ಬಹಳ ಶ್ರೀಮಂತನಾಗಬೇಕು, ಬಹಳ ದೊಡ್ಡವನಾಗಬೇಕು, ತಂದೆಗಿಂತ ತಾಯಿಗಿಂತ ಹೆಚ್ಚು ಶ್ರೀಮಂತನಾಗಬೇಕು. ಆಗ ನನ್ನ ಮನಸ್ಸಿಗೆ ಕೆಲವು ಪ್ರಶ್ನೆಗಳು ಬಂದವು. ಈ ಪ್ರಣೀತ್ಗೆ, ಈ ಯುವಕನಿಗೆ, 26 ವರ್ಷದ ಯುವಕನಿಗೆ ಏನು ಕಡಿಮೆ ಇದೆ? ಗ್ರ್ಯಾಜುಯೇಷನ್ ಸರಿಯಾಗಿ ಪೂರ್ತಿಗೊಳಿಸಲಿಲ್ಲ. ಅವನ ಗ್ರ್ಯಾಜುಯೇಷನ್ಗಾಗಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅವನನ್ನು ಕೆನಡಾಕ್ಕೆ ಕಳಿಸಿದರು. ಅಲ್ಲಿ ಎಲ್ಲ ಹಣವನ್ನು ಪೋಲು ಮಾಡಿದ, ತಿರುಗಾಡಿದ, ಆದರೆ ಕಲೀಲಿಲ್ಲ, ಎಜುಕೇಷನ್ ಕಂಪ್ಲೀಟ್ ಮಾಡಲಿಲ್ಲ. ಅವನಿಗೆ ಏನು ಕಡಿಮೆ ಇದೆ, ಏನು ಕುಂದು ಕೊರತೆ ಇದೆ? ಅವನ ಒಳಗಿರುವಂತಹ ಬೆಳಕನ್ನೇ, ಪ್ರಕಾಶವನ್ನೇ ಅವನು ಕಳೆದುಕೊಂಡಿದ್ದಾನೆ. ಆದ್ದರಿಂದ ಪ್ರಿಯರೇ, ನಾವು ಬಹಿರಂಗವಾಗಿ ಎಷ್ಟು ಹಣ ಸಂಪಾದನೆ ಮಾಡಲಿ, ಎಷ್ಟು ಒಡವೆ ಬಂಗಾರಗಳು ನಮ್ಮಲ್ಲಿರಲಿ, ಎಷ್ಟು ಆಸ್ತಿ ಸಂಪದಗಳು ನಮ್ಮಲ್ಲಿರಲಿ, ಅಥವಾ ಬೇಕಾದರೆ ಒಳ್ಳೆಯ ವಿದ್ಯೆ ಕೂಡ ನಮ್ಮಲ್ಲಿ ಇರಲಿ, ಒಳ್ಳೆಯ ದೊಡ್ಡ ಕೆಲಸ ಇರಲಿ, ದೊಡ್ಡ ಸಂಪಾದನೆ ಇರಲಿ, ಆದರೆ ನಮ್ಮ ಒಳಗಿರುವಂತಹ ಬೆಳಕನ್ನು ಮಾತ್ರ ನಾವು ಕಳೆದುಕೊಂಡರೆ ನಮ್ಮ ಜೀವನವೇ ನಾಶದ ಕಡೆಗೆ ಮುಂದೆ ಹೋಗ್ತಾ ಇದೆ ಎಂಬುದನ್ನು ನೆನಪಿಟ್ಟುಕೊಳ್ಳೋಣ. ಅದಕ್ಕಾಗಿ ನಾವು ನಮ್ಮ ಒಳಗಿರುವಂತಹ ಕ್ಯಾರೆಕ್ಟರ್, ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಬೇಕು. ನಾವು ದಾನಿಯೇಲ್
ಪುಸ್ತಕದಲ್ಲಿ ಅಥವಾ ದಾನಿಯೇಲ್ ಪ್ರವಾದಿಯ ಪುಸ್ತಕದಲ್ಲಿ ನಾವು ಓದ್ತೇವೆ, ದಾನಿಯೇಲ್ ತನ್ನ ಒಳಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದ. ನಾವು ದಾನಿಯೇಲ್ ಪ್ರವಾದಿಯ ಪುಸ್ತಕ 6ನೇ ಅಧ್ಯಾಯದಲ್ಲಿ ಓದ್ತೇವೆ 11ನೇ ವಚನದಲ್ಲಿ, ಆ ಕಾಲದಲ್ಲಿರುವಂತಹ ಅರಸರು ಹಾಗೂ ಅರಸನ ಎಲ್ಲ ಮಂತ್ರಿಗಳು ಸೇರಿ ದಾನಿಯೇಲನ ಮೇಲೆ ಅಸೂಯೆಯಿಂದ ಅವನನ್ನು ಸಿಂಹಗಳಿಗೆ ಒಂದು ಆಹಾರವನ್ನಾಗಿ ಕೊಡುವಂತಹ ಆಲೋಚನೆ ಮಾಡಿದರು, ಯೋಜನೆ ಮಾಡಿದರು. ಅದನ್ನು ಅವನಿಗೆ ತಿಳಿಸಲಾದಾಗ ದಾನಿಯೇಲ್ ಹೆದರಲಿಲ್ಲ. ಅವನನ್ನು ಮಾರನೇ ದಿನ ಸಿಂಹಗಳ ಮಧ್ಯದಲ್ಲಿ ಬೀಸಾಡುವವರಿದ್ದರು. ಅವನು ಸಿಂಹಗಳಿಗೆ ಆಹಾರವನ್ನು ಆಗುವ ಹಾಗೆ ಮಾಡುವವರಿದ್ದರು. ಅದನ್ನು ಕೇಳಿದ ದಾನಿಯೇಲ್ ಏನು ಮಾಡ್ತಾನೆ, ಅವನ ಮೇಲ್ಮಾಳಿಗೆಯ ಮೇಲೆ ಹೋಗಿ ಅಲ್ಲಿ ಮೊಣಕಾಲೂರಿ 2 ಕರಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದ, ದೇವರಲ್ಲಿ ಪ್ರಾರ್ಥನೆ ಮಾಡಿದ, ದೇವರ ಸನ್ನಿಧಿಯಲ್ಲಿ ಸಂತೋಷವನ್ನು ಅನುಭವಿಸಿದ. ಆಮೇಲೆ ನಮಗೆ ಗೊತ್ತಿದೆ, ಮಾರನೇ ದಿನ ಅವನ ಕೈಕಾಲುಗಳನ್ನು ಕಟ್ಟಿ ಅವನನ್ನು ಸಿಂಹಗಳಿರುವಂತಹ ಆ ಜಾಗಕ್ಕೆ, ಇನ್ ದ ಡೆನ್ ಆಫ್ ಲಯನ್ಸ್, ಅವನನ್ನು ಬೀಸಾಡಿದರು. ಆದರೆ ಅಲ್ಲಿ ಕೂಡ ಸಿಂಹಗಳು ಕೂಡ ಅವನನ್ನು ಮುಟ್ಟಲಿಲ್ಲ, ಅವನನ್ನು ಭಕ್ಷಿಸಲಿಲ್ಲ. ಯಾಕೆಂದರೆ ದಾನಿಯೇಲನ ಒಳಗಿರುವಂತಹ ವ್ಯಕ್ತಿತ್ವವು ದೇವರಲ್ಲಿ ಒಂದಾಗಿತ್ತು. ದೇವರ ಸನ್ನಿಧಿಯಲ್ಲಿ ಅವನು ಜೀವಿಸಿದ್ದ. ನಾವು ಓದುತ್ತೇವೆ ಕೀರ್ತನೆಗಳ ಪುಸ್ತಕ 18ನೇ ಅಧ್ಯಾಯ 28ನೇ ವಚನ, ಸಾಮ್ 18:28, ಸರ್ವೇಶ್ವರ ಸ್ವಾಮಿಯೇ ನೀನೇ ನನ್ನ ಬೆಳಕಾಗಿದ್ದೀರಿ, ನನ್ನ ದೇವರು ನನ್ನ ಜೀವನದ ಕತ್ತಲೆಯಲ್ಲಿ ಬೆಳಕನ್ನು ಪ್ರಕಾಶಿಸುತ್ತಾರೆ. ಹಾಲೆಲೂಯಾ. ದೇವರೇ ನನ್ನ ಬೆಳಕಾಗಿದ್ದಾರೆ, ನನ್ನ ಜೀವನದ ಕತ್ತಲೆಯಲ್ಲಿ ದೇವರೇ ಅವರ ಬೆಳಕನ್ನು ಪ್ರಕಾಶಿಸುತ್ತಾರೆ. ಆ ರೀತಿಯಲ್ಲಿ ದಾನಿಯೇಲ ತನ್ನ ಜೀವನದಲ್ಲಿ ದೇವರ ಬೆಳಕಿನಲ್ಲಿ ಜೀವಿಸಿದ, ಅವನ ವ್ಯಕ್ತಿತ್ವವನ್ನು ದೇವರ ಬೆಳಕಿನಲ್ಲಿ ಅಭಿವೃದ್ಧಿಗೊಳಿಸಿದ. ದೇವರ ಆಶೀರ್ವಾದ ಅವನ ಮೇಲಿತ್ತು. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 16ನೇ ವಚನ, ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 24:16, ಪ್ರಾಮಾಣಿಕ ಮನುಷ್ಯ 7 ಸಾರಿ ಬಿದ್ದರೂ ಕೂಡ ಮತ್ತೆ ಅವನು ಎದ್ದೇಳುತ್ತಾನೆ, ಯಾಕೆಂದರೆ ಅವನು ದೇವರ ಶಕ್ತಿಯಿಂದ ಎದ್ದೇಳ್ತಾನೆ. ಆದರೆ ದುರುಳರು, ಕೆಟ್ಟ ಮನುಷ್ಯರು ಸಂಪೂರ್ಣವಾಗಿ ನಾಶವಾಗುತ್ತಾರೆ. ಹಾಲೆಲೂಯ್ಯ. ಅದರಿಂದ ನಾವು ನೋಡ್ತೇವೆ, ಈ ಲೋಕದಲ್ಲಿರುವಂತಹ ಶ್ರೀಮಂತರು, ಬಹಳ ಪ್ರಭಾವವನ್ನು ಪಡೆದಿರುವಂತಹ ರಾಜಕೀಯ ನಾಯಕರು, ಇವರೆಲ್ಲರೂ ನಾಶವಾಗ್ತಿದ್ದಾರೆ. ಆದರೆ ಕೂಡ ದೇವರಲ್ಲಿ ನಂಬಿಕೆ ಇಟ್ಟವರು ದೇವರ ಮಹಿಮೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ದೇವರ ಸನ್ನಿಧಿಯಲ್ಲಿ ನಿಜವಾದ ಪ್ರಾಮಾಣಿಕತೆಯಲ್ಲಿ, ಸತ್ಯಸಂಧತೆಯಲ್ಲಿ, ಭಯಭಕ್ತಿಯಲ್ಲಿ, ದೇವರ ವಾಕ್ಯದಲ್ಲಿ ನಾವು ಬೆಳೆಯುತ್ತಾ ಹೋಗೋಣ. ಆಗ ನಾವು ನಿಜವಾಗಿಯೂ ದೇವರು ಸೃಷ್ಟಿಸಿದಂಥ ಸೃಷ್ಟಿಯ ಮೇಲೆ ನಾವು ಒಡೆತನವನ್ನು, ದೊರೆತನವನ್ನು ಸಾಧಿಸ್ತೇವೆ. ಅಂದರೆ ನಾವು ನಿಜವಾಗಿಯೂ ಆಡಳಿತವನ್ನು ಮಾಡಬೇಕು. ನಮ್ಮ ದೇಹದ ದುರಿಚ್ಛೆಗಳ ಮೇಲೆ, ನಮ್ಮ ಕಣ್ಣುಗಳ ಮೇಲೆ, ನಮ್ಮ ಕಿವಿಗಳ ಮೇಲೆ, ನಮ್ಮ ಕೈಗಳ ಮೇಲೆ, ನಮ್ಮ ಕಾಲುಗಳ ಮೇಲೆ, ನಮ್ಮ ದೇಹದ ಪ್ರತಿಯೊಂದು ದುರಿಚ್ಛೆಗಳ ಮೇಲೆ ನಾವು ಅಧಿಕಾರವನ್ನು ಪಡೆಯಬೇಕು. ನಾವು ನಮ್ಮ ದೇಹ ಹೇಳಿದಂತೆ ನಡೆಯುವುದಲ್ಲ, ಅದಕ್ಕೆ ಬದಲಾಗಿ ಪವಿತ್ರಾತ್ಮರು ನಡೆಸಿದಂತೆ ನಾವು ನಡೆಯಬೇಕು. ಗಲಾತಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 16ನೇ ವಚನದಿಂದ ನಾವು ನೋಡ್ತೇವೆ, ಪವಿತ್ರಾತ್ಮರ ಮಾರ್ಗದರ್ಶನಕ್ಕನುಸಾರವಾಗಿ ನೀವು ಜೀವಿಸಿರಿ, ಆಗ ದೇಹದ ದುರಿಚ್ಛೆಗಳನ್ನು ನೀವು ದುರಿಚ್ಛೆಗಳಿಗೆ ಅನುಸಾರವಾಗಿ ನೀವು ಜೀವಿಸುವುದಿಲ್ಲ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ನಾವು ಜೀವಿಸೋಣ. ಸಂತ ಆರ್ನಾಲ್ಡ್ ಜಾನ್ಸನ್ ಹೇಳಿದ ಹಾಗೆ, ಗೇಸ್ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ನನ್ನ ಜೀವನದಲ್ಲಿ ಯಾವಾಗಲೂ ದೇವರ ಆ ಸನ್ನಿಧಿಯನ್ನು ನೋಡುತ್ತಾ ನಾವು ಜೀವಿಸೋಣ. ಆಗ ದೇವರಿಂದ ನಮಗೆ ಕೃಪೆ ಸಿಗುತ್ತದೆ. ಆ ದೇವರ ಕೃಪೆಯಲ್ಲಿ ನಮ್ಮ ಅಂತರಂಗದಲ್ಲಿರುವಂತಹ, ನಮ್ಮ ಒಳಗಿರುವಂತಹ ಆ ವ್ಯಕ್ತಿತ್ವವು ಹೆಚ್ಚು ಹೆಚ್ಚು ದೇವರಲ್ಲಿ ಅಭಿವೃದ್ಧಿಗೊಳ್ಳುತ್ತಾ ಹೋಗಲಿ. ಈ ಲೋಕದ ಎಲ್ಲ ವ್ಯಾಮೋಹಗಳ ಮೇಲೆ, ಈ ಲೋಕದ ಎಲ್ಲ ರೀತಿಯ ಕೆಟ್ಟತನದ ಮೇಲೆ ನಾವು ಅಧಿಕಾರವನ್ನು ಸಾಧಿಸಿ, ಅಂದರೆ ಅವುಗಳ ಮೇಲೆ ದೊರೆತನವನ್ನು ಸಾಧಿಸಿ, ಅವುಗಳ ಮೇಲೆ ಸಂಪೂರ್ಣವಾಗ ಹಿಡಿತವನ್ನು ಸಾಧಿಸಿ, ದೇವರ ಮಕ್ಕಳು ನಾವು ದೇವರ ವಾಕ್ಯಗಳ ಪ್ರಕಾರ ದೇವರಿಗೆ ಮಹಿಮೆಯಾಗುವಂತಹ ಜೀವನವನ್ನು ಜೀವಿಸೋಣ. ಆಮೇನ್. ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸಿರಿ. ತಂದೆಯಾದ ದೇವರೇ, ನಾವು ನಮ್ಮ ಜೀವನದಲ್ಲಿ ಬೆಳೆಯಬೇಕು ಎಂಬಂತಹ ವಿಶೇಷ ಹಂಬಲವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಾವು ಕೇವಲ ಲೌಕಿಕವಾಗಿ ಬೆಳೆಯುವುದಲ್ಲ, ನಮ್ಮ ವ್ಯಕ್ತಿತ್ವದಲ್ಲಿ ತಂದೆಯಾದ ದೇವರೇ ಮಹಿಮೆಯಲ್ಲಿ ನಾವು ಬೆಳೀಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಬೆಳೀಬೇಕು. ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳಲ್ಲಿ ಅವರು ನಮಗೆ ತೋರಿಸಿದಂಥ ಮಾರ್ಗದಲ್ಲಿ ನಾವು ಬೆಳೀಬೇಕು. ಇಂತಹ ನಿಜವಾದ ಬೆಳವಣಿಗೆಯನ್ನು ನಮಗೆಲ್ಲರಿಗೂ ಒದಗಿಸಿರಿ.
ದೇವರ ವಾಕ್ಯಗಳನ್ನು ಹೆಚ್ಚು ಹೆಚ್ಚು ಓದುತ್ತಾ, ಹೆಚ್ಚು ಹೆಚ್ಚು ಧ್ಯಾನಿಸುತ್ತಾ, ಆ ದೇವರ ವಾಕ್ಯಗಳ ಪ್ರಕಾರವೇ ಹೆಚ್ಚು ಹೆಚ್ಚು ಜೀವಿಸುವಂತಹ ವಿಶೇಷ ಸೌಭಾಗ್ಯವನ್ನು ನೀವು ನಮಗೆ ನೀಡಿರಿ. ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ವೀಕ್ಷಕರನ್ನು ಆಶೀರ್ವದಿಸಿ, ಅವರಿಗೆ ಸ್ವಸ್ಥತೆಯನ್ನು, ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು, ಎಲ್ಲ ಆಶೀರ್ವಾದಗಳನ್ನು ಒದಗಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು, ಪಿತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣ ಬರಲು ಹಣವೆಲ್ಲ ಧೂಳು. ಯೇಸುವಿನ ಹಿಂದೆ ಬೇಗ ಓಡು, ನಿತ್ಯ ಜೀವ ದಕ್ಕುತ್ತಾಗ ನೋಡು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬವನ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ, ನಿನ್ನ ಕಾಯುವ ಕುರುಬನವ.